ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟವು ಅಭಿವೃದ್ಧಿ ಪಥದತ್ತ ಸಾಗುತ್ತಿದ್ದು 2019-20ನೇ ಸಾಲಿನಲ್ಲಿ ಸರಾಸರಿ 602 ಕೆಜಿಯಂತೆ 726 ಸಂಘಗಳಿಂದ ದಿನಂಪ್ರತಿ 4,36,936 ಕೆಜಿ ಹಾಲಿನ ಸಂಗ್ರಹಣೆ ಮಾಡಲಾಗಿದೆ ಎಂದು ಹಾಲು ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗ್ಡೆ ಅವರು ಹೇಳಿದರು. ಅವರು ಕುಲಶೇಖರದ ಡೇರಿ ಆವರಣದಲ್ಲಿ ಒಕ್ಕೂಟದ ಸರ್ವ ಸದಸ್ಯರ ವರ್ಚುವಲ್ ಕಾನ್ಫರೆನ್ಸ್ ಮೂಲಕ ನಡೆದ 34ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದರು. ಕರ್ನಾಟಕ ಹಾಲು ಮಹಾಮಂಡಳಿಯಿಂದ ಉಡುಪಿ ಡೇರಿ ನಿರ್ಮಾಣಕ್ಕೆ 10 ಕೋಟಿ ರೂಪಾಯಿ ಅನುದಾನ ಮೊತ್ತದಲ್ಲಿ ಬಾಕಿ ಉಳಿದಿರುವ 2.5 ಕೋಟಿ ರೂಪಾಯಿ ಮೊತ್ತವನ್ನು 2019-20ನೇ ಸಾಲಿನಲ್ಲಿ ಬಿಡುಗಡೆಗೊಳಿಸಿದ್ದಕ್ಕೆ ಕರ್ನಾಟಕ ಹಾಲು ಮಹಾಮಂಡಳಿಯ ಅಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಗೆ ಹಾಲು ಉತ್ಪಾದಕರ ಪರವಾಗಿ ಕೃತಜ್ಞತೆಯನ್ನ ಸಲ್ಲಿಸಿದರು. ನಿರಂತರವಾಗಿ ಬಹಳ ವರ್ಷದಿಂದ ಬಹಳ ಹಿಂದಿನಿಂದ ನಾವು ನಮ್ಮ ಈ ಒಕ್ಕೂಟ ರೈತರಿಗೆ ಉತ್ತಮ ದರ, ರಾಜ್ಯದಲ್ಲಿ ಉತ್ತಮ ದರವನ್ನು ಕೊಡ್ತಾ ಇದೆ. 29 ರೂಪಾಯಿ 67 ಪೈಸೆ ಕೊಡ್ತಾ ಇದ್ದದನ್ನು ಬಹುಶಃ ನಾವು ಅನಿವಾರ್ಯವಾಗಿ 1 ರೂಪಾಯಿ 67 ಪೈಸವನ್ನು ಕಡಿಮೆ ಮಾಡಿ 28 ರೂಪಾಯಿಯನ್ನು ಮಾಡಿದರೂ ಕೂಡ ಬಹುಶಃ ಯಾವ ಒಂದು ಸದಸ್ಯನೂ ಕೂಡ ಈ ನೋವನ್ನು ಅರಿತುಕೊಂಡು ಯಾರು ಕೂಡ ಪ್ರಶ್ನೆ ಮಾಡಿಲ್ಲ. ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಬಹುಶಃ ಅವರಿಗೆ ನಾನು ನನ್ನ ಅವರ ಸಹಕಾರಕ್ಕೆ ನನ್ನ ಕೃತಜ್ಞತೆ ಹೇಳ್ತೇನೆ. ಇಡೀ ರಾಜ್ಯದಲ್ಲಿರುವ 14 ಒಕ್ಕೂಟದಲ್ಲಿ ನಾವೊಂದು ತುಲನಾತ್ಮಕವಾಗಿ ನೋಡಿದರೆ ಇವತ್ತು 21 ಲೀಟರ್ ಹಾಲಿಗೆ 22 ರೂಪಾಯಿಯಿಂದ 24 ರೂಪಾಯಿ ಇವತ್ತು ಬೇರೆ ಬೇರೆ ಒಕ್ಕೂಟದವರು ಕೊಡ್ತಾ ಇದ್ದಾರೆ. ಗರಿಷ್ಠವಾಗಿ 24 ರೂಪಾಯಿ 24.5 ರೂಪಾಯಿ ಕೊಡ್ತಾ ಇದ್ದಾರೆ. ಆದರೆ ನಿಮ್ಮ ಒಕ್ಕೂಟ ಇದು 28 ರೂಪಾಯಿ ನಿರಂತರವಾಗಿ ಒಂದು ದರವನ್ನು ಕೊಡ್ತಾ ಇದೆ. ಇವತ್ತಿಗೂ ಕೂಡ ಸುಮಾರು 5-6 ಕೋಟಿಯಷ್ಟು ನಷ್ಟವನ್ನು ನಾವು ನಷ್ಟದಲ್ಲಿದ್ದೇವೆ. ಧೈರ್ಯ ಇದೆ ನಮಗೆ. ಮುಂದಿನ ಹಂತದಲ್ಲಿ ನಷ್ಟವನ್ನು ಭರಿಸಿ ಬಹುಶಃ ಬರುವ ವರ್ಷದಲ್ಲಿ ಇಷ್ಟು ಡಿವಿಡೆಂಟ್ ಅಲ್ಲದಿದ್ದರೂ ಏನಾದರೂ ಡಿವಿಡೆಂಟ್ ಕೊಡುವ ರೀತಿಯ ಹಂತದವರೆಗೆ ಬರಬಹುದು ಅಂತ ಹೇಳುವಂತಹ ಒಂದು ಧೈರ್ಯ ಇದೆ ನಿಮ್ಮೆಲ್ಲರ ಸಹಕಾರದಿಂದ. ಒಟ್ಟಾರೆಯಾಗಿ 4.25% ಪ್ರಗತಿಯೊಂದಿಗೆ 850.27 ಕೋಟಿ ರೂಪಾಯಿ ವಹಿವಾಟು ಮಾಡಿ 707.16 ಲಕ್ಷ ನಿವ್ವಳ ಲಾಭ ಗಳಿಸಿ 12% ಡಿವಿಡೆಂಡ್ ಮತ್ತು 25% ಬೋನಸ್ ಅನ್ನು ಸದಸ್ಯರಿಗೆ ನೀಡಲು ಸಾಮಾನ್ಯ ಸಭೆಯಲ್ಲಿ ನಿರ್ಧರಿಸಲಾಯಿತು. 2019-20ನೇ ಸಾಲಿನಲ್ಲಿ ತಾಲೂಕುವಾರು ಮತ್ತು ಜಿಲ್ಲಾವಾರು ಉತ್ತಮ ಸಂಘಗಳಿಗೆ ಜಿಲ್ಲಾವಾರು ಒಕ್ಕೂಟದ ಉತ್ತಮ ಮಹಿಳಾ ಸಂಘಗಳು, ಜಿಲ್ಲಾವಾರು ಉತ್ತಮ ಬಿಎಂಸಿ, ಒಕ್ಕೂಟದ ಉತ್ತಮ ಹೈನುಗಾರರು, ಒಕ್ಕೂಟದ ಉತ್ತಮ ಕೃತಕ ಗರ್ಭಧಾರಣ ಕಾರ್ಯಕರ್ತರು, ಉತ್ತಮ ಗುಣಮಟ್ಟದ ಸಂಘಗಳು, ಮಧ್ಯಮ ವರ್ಗದ ಉತ್ತಮ ಹೈನುಗಾರರು, ಹಸಿರು ಮೇವು ಅಭಿವೃದ್ಧಿಪಡಿಸಿದ ಉತ್ತಮ ಹೈನುಗಾರರಿಗೆ ಪ್ರಶಸ್ತಿ ಪತ್ರ ಮತ್ತು ಬಹುಮಾನವನ್ನ ಸರ್ವ ಸದಸ್ಯರು ಸಾಮಾನ್ಯ ಸಭೆಯಲ್ಲಿ ವಿತರಿಸಿದರು. ಈ ಸಂದರ್ಭ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಉಪಾಧ್ಯಕ್ಷರಾದ ಎಸ್ ಪ್ರಕಾಶ್ ಚಂದ್ರ ಶೆಟ್ಟಿ, ನಿರ್ದೇಶಕರುಗಳಾದ ಕಾಪು ದಿವಾಕರ್ ಶೆಟ್ಟಿ, ಎ ಜಗದೀಶ್ ಕಾರಂತ, ಕೆಪಿ ಸುಚರಿತ ಶೆಟ್ಟಿ, ಹದೂರು ರಾಜು ಶೆಟ್ಟಿ, ಕೆ ನಾರಾಯಣ್ ಪ್ರಕಾಶ್, ಪದ್ಮನಾಭ ಶೆಟ್ಟಿ ಅರ್ಕಜಿ, ಎಸ್ಪಿ ಜಯರಾಮ್ ರೈ, ಬಿ ಸುಧಾಕರ್ ರೈ, ಸುಧಾಕರ್ ಶೆಟ್ಟಿ, ನರಸಿಂಹ ಕಾಮತ್, ಸುಭದ್ರ ರಾವ್, ಸ್ಮಿತಾ ಆರ್ ಶೆಟ್ಟಿ, ಸವಿತಾ ಎನ್ ಶೆಟ್ಟಿ, ನರಸಿಂಹ ಕಾಮತ್, ಗೋಪಾಲಕೃಷ್ಣ ಕಾಮತ್, ಸಹಕಾರ ಸಂಘಗಳ ಉಪನಿಬಂಧಕರಾದ ಪ್ರವೀಣ್ ಬಿ ನಾಯಕ್, ಪಶುಸಂಗೋಪನೆ ಇಲಾಖೆಯ ಉಪನಿರ್ದೇಶಕರಾದ ಡಾ ಪ್ರಸನ್ನ ಕುಮಾರ್ ಟಿಜಿ, ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಎಸ್ ಟಿ ಸುರೇಶ್ ಹಾಗೂ ನಿರ್ದೇಶಕರುಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.